ಯೂನಿಟ್ ಆಫ್ ಕದ್ರಿ ಕೆಫೆ ಇದರ ನೂತನ ನಂದಿನಿ ವೆಜ್ ರೆಸ್ಟೋರೆಂಟ್ ಮಂಗಳೂರು ನಗರದ ಹೊರವಲಯದ ಕಟೀಲು ಎಕ್ಕಾರ್ನಲ್ಲಿ ಶುಭಾರಂಭಗೊಂಡಿದೆ. ನೂತನ ರೆಸ್ಟೋರೆಂಟ್ಗೆ ಎಕ್ಕಾರು ಕೃಷ್ಣ ಮಠದ ವೇದಮೂರ್ತಿ ಹರಿದಾಸ್ ಉಡುಪ ರಿಬ್ಬನ್ ಕತ್ತರಿಸಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಸುಹಾನ್ ಆಳ್ವ ಅವರು ಮಾತನಾಡಿ, ಜಿಲ್ಲೆಯ ಜನರಿಗೆ ಶುಚಿ ಮತ್ತು ರುಚಿಕರ ಆರೋಗ್ಯಯುತ ಆಹಾರ ಪದಾರ್ಥಗಳನ್ನು ನೀಡ್ತಾ ಇದ್ದ ಕದ್ರಿ ಕೆಫೆಯ ನೂತನ ನಂದಿನಿ ವೆಜ್ ರೆಸ್ಟೋರೆಂಟ್ ಕಟೀಲ್ ಕ್ಷೇತ್ರದ ನಂದಿನಿ ನದಿಯ ಬಳಿ ಶುಭಾರಂಭ ಆಗಿರುವಂಥದ್ದು. ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ಒಂದು ಸುಸಜ್ಜಿತ ಮತ್ತು ಆರೋಗ್ಯಯುತ ಆಹಾರ ಪದಾರ್ಥವನ್ನು ನೀಡಲಿದೆ. ಮಾತ್ರವಲ್ಲದೆ ಕದ್ರಿ ಕೆಫೆ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದು ಇದೀಗ ಶ್ರೀಕ್ಷೇತ್ರ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಸೇವೆ ನೀಡಲಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಕ್ಕಾರು ಕೊಡಮಣಿ ತಾಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ನಿತಿನ್ ಹೆಗಡೆ, ಬಿಜೆಪಿ ಮುಖಂಡರಾದ ಈಶ್ವರ್ ಕಟೀಲ್, ಎಕ್ಕಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ, ಎಕ್ಕಾರು ಗ್ರಾಮ ಪಂಚಾಯತ್ ಸದಸ್ಯರಾದ ವಿಕ್ರಮ್ ಮೂಡ, ಸತೀಶ್ ಶೆಟ್ಟಿ, ನಂದಿನಿ ವೆಜ್ ರೆಸ್ಟೋರೆಂಟ್ನ ಪಾಲುದಾರರಾದ ಕೀರ್ತಿರಾಜ್ ಶೆಟ್ಟಿ, ಆಕಾಂಕ್ಷ ಕುಮಾರ್, ಆಕಾಶ್ ಹೆಗಡೆ, ನೇಹಲ್ ಗಣಪತಿ, ತಿಲಕ್ ರಾಜ್ ಮೊದಲಾದವರು ಉಪಸ್ಥಿತರಿದ್ದರು. Vegetarian restaurant, unit of Kadri Cafe in Katil start Malta. Niklig variety of pure vegetarian dishes. Mulu Katil da boka Katil varpina tourist nakleg boka devotees nakleg onji pure veg donji restaurant edde neat hygiene boka fresh food da onji mul prasad start Malta da Nandini pand. So materegla onji bale taste malple boka ನಿಖಿಲ್ ಒಪಿನಿಯನ್ ಪನ್ಲೆ ಪಂದು ರಿಕ್ವೆಸ್ಟ್ ಮಲ್ಪುವ ಮೂಲು ನಂದಿನಿ ಪನ್ಕೊಂಡು ಹೊಸ ಹೋಟೆಲ್ ಮೂಲು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಈ ಜಾಗೆಗೆ ಕೊಯ್ಯದ ರಾಶಿ ಪಡೆದು ಉದಾರಿರ್ತದೆ. ಕಟೀಲ್ದ ಅಪ್ಪನ ಸವರಿ ನಟೆ ವರ್ಷವಾರ ಗ್ಯಾರಂಟಿ ಆಪಿನ ಜಾಗ 50 ಮೂಲ ನೆಲೆಯನೇ ಜಾಗೆ ಬಡಕರೆ ಯಾರೊಂದಾಯ ಮುಲ್ಪನೆ ನೆಲೆ ಹತ್ತಿನ ಜಾಗ ಒಂದು ಮುಲ್ಪ ಈ ಕೊಯ್ಯದ ರಾಶಿ ಎತ್ತಿಂದ ಆ ಕೊಯ್ಯದ ರಾಶಿ ಹೋದು ನನ್ನ ಆ ಜವಣಿಯರ ದಾನೆ ಓಪನ್ ಮಾಡ್ತಾರ ಅದಕ್ಕೆ ಕೊಯ್ಯದ ರಾಶಿ ಹೋದು ಅವು ಅಕಲಿಗೆ ಕಾಸ್ತ ರಾಶಿ ಆಪಿನ ಅನುಗ್ರಹವನ್ನು ಕಟೀಲಪ್ಪ ಉಳ್ಳಾಲ ದೀಪಕ ಹಾಕಲು ನಮ್ಮನ್ನು ಹೊತ್ತಿನ ದೈವದೇವರು ಕನ್ನಡ ಅನ್ನೋದು ನಮ್ಮ ಪ್ರಾರ್ಥನೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯ ಸಮೀಪದಲ್ಲಿ ನಂದಿನಿ ನದಿಯ ತಟದಲ್ಲಿ ಇವತ್ತು ಉದ್ಘಾಟನೆಗೊಳ್ತಾ ಇರುವಂತಹ ನಂದಿನಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಯೂನಿಟ್ ಆಫ್ ಕದ್ರಿ ಕೆಫೆ ಮಂಗಳೂರು. ಸುಮಾರು 7 ವರ್ಷಗಳ ಮಂಗಳೂರಿನ ಜನರಿಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಒಳ್ಳೆಯ ರೀತಿಯ ಒಂದು ತಿಂಡಿಯನ್ನು ನೀಡ್ತಾ ಬಂದಿದ್ದ ಕದ್ರಿ ಕೆಫೆ ಸಂಸ್ಥೆಯ ವತಿಯಿಂದ ಇವತ್ತು ಈ ಒಂದು ನೂತನವಾಗಿರ್ತಕ್ಕಂತಹ ನಂದಿನಿ ವೆಜ್ ರೆಸ್ಟೋರೆಂಟ್ ಉದ್ಘಾಟನೆಗೊಳ್ತಾ ಇದೆ. ಸಾರ್ವಜನಿಕರಿಗೆ ಈ ದೇವಸ್ಥಾನಕ್ಕೆ ಹೋಗುವ ಸಮೀಪದಲ್ಲಿ ದೇವರ ಆಶೀರ್ವಾದದೊಂದಿಗೆ ಇವತ್ತು ಪ್ರಾರಂಭವಾಗಿರ್ತಕ್ಕಂತಹದ್ದು ಬಹಳ ಒಳ್ಳೆಯ ರೀತಿಯಲ್ಲಿ ರುಚಿಯಾಗಿರುವಂತಹ ಈ ಬಿಸಿಯಾಗಿ ವೆಜ್ ಪ್ಯೂರ್ ಸಸ್ಯಾಹಾರಿ ಒಂದು ತಿಂಡಿಯನ್ನು, ಮಧ್ಯಾಹ್ನದ ಊಟವನ್ನು, ಸಂಜೆಯ ಚಹಾ ಪಾನೀಯವನ್ನು, ತಿನಿಸುಗಳನ್ನು ಜನರಿಗೆ ವಿತರಣೆ ಮಾಡಲಿಕ್ಕೆ ಇವತ್ತು ಪ್ರಾರಂಭಗೊಂಡಿದೆ. ಈ ಒಂದು ನಂದಿನಿ ಎಂಬ ಹೆಸರಿನ ಮಹತ್ವ ಏನಂತ ಹೇಳಿದ್ರೆ ಈ ನಂದಿನಿ ನದಿಯ ತಟದಲ್ಲಿ ಈ ಒಂದು ವೆಜ್ ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿರುವಂಥದ್ದು. ಹಾಗಾಗಿ ಮಂಗಳೂರಿನ ಜನರು ಈ ಒಂದು ನಂದಿನಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಬರಬೇಕು, ಬಂದು ಈ ಕದ್ರಿ ಕೆಫೆಯ ಒಂದು ಯಾವ ರೀತಿಯಲ್ಲಿ ಆಹಾರ ಖಾದ್ಯಗಳ ಜನರಿಗೆ ಉಣಬಡಿಸ್ತಾ ಇದ್ದಾರೆ. ಇದರ ಸ್ವಾದ ಏನು ರುಚಿಕರವಾಗಿರ್ತಕ್ಕಂಥದ್ದು ಎಲ್ಲ ಸವಿದು ಎಲ್ಲರ ಆಶೀರ್ವಾದ ನೀಡಿ ಈ ಒಂದು ದೇವರ ಸನ್ನಿಧಿಯಲ್ಲಿ ಇರ್ತಕ್ಕಂತಹ ಈ ಒಂದು ಕೆಫೆಗೆ ಬರಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.